ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಿಲುವು ಬಹಳ ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ನಾವು ಪಾಲಿಸಬೇಕಾಗಿದೆ. ಇಂತಹ ಹೊತ್ತಿನಲ್ಲಿ ನಾವು ಮಳೆಗಾಗಿ ಪ್ರಾರ್ಥಿಸಬೇಕು. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಬಾರದು ಎಂಬುದು ನನ್ನ ನಿಲುವು ಹಾಗೂ ಕಾಂಗ್ರೆಸ್ ಜನಪರವಾಗಿದೆ ಎಂದು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಗಳು 3 ದಿನ ದೆಹಲಿಯಲ್ಲಿದ್ದು ಈ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ನೀರಾವರಿ ಮಂತ್ರಿಗಳು ಆ ಭಾಗದ ಜನನಾಯಕರು ಕೇಂದ್ರಕ್ಕೆ ಹೋಗಿದ್ದಾರೆ. ರಾಜ್ಯ ಸರ್ಕಾರ ಈ ಬಗ್ಗೆ ಕೈಕಟ್ಟಿ ಕುಳಿತಿಲ್ಲ. ರಾಜ್ಯದ ರೈತರ ಹಿತ ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂದರು. ಏನೋ ನೈತಿಕ ಪೊಲೀಸ್ಗಿರಿ ವಿಡಿಯೋ ವೈರಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಮಾತನಾಡಿದ ಅವರು, ನಾವು ಯಾವುದೇ ನೈತಿಕ ಪೊಲೀಸ್ಗಿರಿಯನ್ನ ಸಹಿಸಲ್ಲ. ಕಾನೂನು ರೀತಿಯ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳುತ್ತೇವೆ. ಕಾನೂನಿಗೆ ತಲೆಬಾಗುವುದು ಭಾರತೀಯ ಪ್ರಜೆಯ ಕರ್ತವ್ಯವಾಗಿದೆ ಎಂದರು. ಇನ್ನು ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಬಿಲ್ ಪಾಸ್ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ನೀಡಿ ಮೋದಿ ಅವರು ಈ ಆದೇಶವನ್ನ ತೆಗೆದುಕೊಂಡು ಬಂದಿದ್ದಾರೆ. ಮಹಿಳೆಯಾಗಿ ನಾನು ಇದನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡುತ್ತೇನೆ ಎಂದರು. ಕಾಂಗ್ರೆಸ್ ಹಿಂದಿನಿಂದಲೂ ಮಹಿಳೆಯರ ಪರವಾಗಿರುವ ಪಕ್ಷ. ಈ ಬಿಲ್ ಜಾರಿಗೆ ತರಬೇಕು ಎಂದು ಕಾಂಗ್ರೆಸ್ ಪ್ರಯತ್ನ ಪಟ್ಟಿತ್ತು. ರಾಜೀವ್ ಗಾಂಧಿ 50% ಮೀಸಲಾತಿಯನ್ನ ತೆಗೆದುಕೊಂಡು ಬಂದರು. ಇಂಥ ಕೆಲಸವನ್ನ ಮಾಡಲು ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತದೆ. ನಾನು ಪ್ರಧಾನಿ ಮೋದಿ ಅವರನ್ನ ಅಭಿನಂದಿಸುತ್ತೇನೆ ಎಂದರು. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ವರ್ಡಿಕ್ಟ್ ಬಂದಿದೆ, ನೀರು ಮಂಡಳಿಯಲ್ಲಿ ಯಾವ ರೀತಿ, ಜಲಮಂಡಳಿಯಲ್ಲಿ ಯಾವ ರೀತಿ ಡಿಸಿಷನ್ ತೊಗೊಂಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ. ನಾವು ಇಂಥ ಹೊತ್ತಿನಲ್ಲಿ ನಾವು ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ನಾನು ಸ್ಪೆಷಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ನನ್ನ ಸಹಮತ ಕೂಡ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಳೆ ಬೇಗ ಆಗಲಿ ಅಂತ. ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ, ಜನಪರವಾಗಿಲ್ಲ ಕಾಂಗ್ರೆಸ್ ಅಂತ. ಕಾಂಗ್ರೆಸ್ ಯಾವತ್ತಿದ್ರೂ ಜನಪರವಾಗಿಯೇ ಇದೆ. ಜನರನ್ನ ಬಿಟ್ಟು ನಾವು ಏನು ಮಾಡೋಕ್ಕಾಯ್ತದೆ? ಸುಪ್ರೀಂ ಕೋರ್ಟ್ನಲ್ಲಿ ವರ್ಡಿಕ್ಟ್ ಬಂದಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 3 ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ರು. ನೀರಾವರಿ ಸಚಿವರು, ಆ ಭಾಗದ ಸಂಬಂಧಪಟ್ಟಂಥ ಸಚಿವರು ಹೋಗಿ ನೀರಾವರಿ ಮಂತ್ರಿಗಳಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿ ಬಂದಿದ್ದಾರೆ. ಮುಂದೆ ಏನೇನು ರೂಪುರೇಷೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರೆಲ್ಲ ತಯಾರಿ ನಡೆಸಿದ್ದಾರೆ. ಯಾರು ಕೈ ಕಟ್ಟಿ ಯಾರು ಕೂತ್ಕೊಂಡಿಲ್ಲ. ರಾಜ್ಯದ ರೈತರ ಹಿತವನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸುಮಾರು ಕೇಸ್ಗಳಲ್ಲಿ ವಾದ ಸರಿ ಆಗಿದೆಯೋ ಆಗಿಲ್ಲ ಅದು ಅಪ್ರಸ್ತುತ. ಈಗ ಮುಂದೆ ಏನಾಗಬೇಕು ಅನ್ನೋದನ್ನ ಅಷ್ಟೇ ಗಮನಿಸ್ತೀವಿ. ಯಾವುದೇ ಮಾರಲ್ ಪೊಲೀಸ್ಗಿರಿಯನ್ನು ನಾವು ಸಹಿಸೋದಿಲ್ಲ. ಕಾನೂನು ರೀತಿಯಾದಂಥ ಎಲ್ಲ ಕ್ರಮವನ್ನು ತಗೊಳ್ತೀವಿ. ಕಾನೂನಿಗೆ ತಲೆಬಾಗೋದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಒಂದು ಆದ್ಯ ಕರ್ತವ್ಯ. ಸೊ ನೈತಿಕ ಪೊಲೀಸ್ಗಿರಿಯನ್ನು ನಾವು ಯಾರೂ ಕೂಡ ಇದನ್ನು ಮಾಡೋಕ್ಕೆ ಸಾಧ್ಯನೇ. ಮೊದಲನೇದಾಗಿ ಒಬ್ಬ ಮಹಿಳೆಯಾಗಿ ನಾನು ಏನು ವುಮನ್ ರಿಸರ್ವೇಷನ್ ಬಿಲ್ನ ಮೋದಿಯವರು ತಗೊಂಡು ಬಂದಿದ್ದಾರೆ, ತುಂಬ ಹೃದಯದ ಸ್ವಾಗತವನ್ನು ಮಾಡ್ತೀನಿ. ಕಾಂಗ್ರೆಸ್ ಪಕ್ಷ ಮುಂಚೆಯಿಂದನೂ ಮಹಿಳೆಯರ ಪರವಾಗಿಯೇ ಈ ಒಂದು ಬಿಲ್ಲನ್ನು ತೆಗೆದುಕೊಂಡು ಬರಬೇಕಂತ ಪ್ರಯತ್ನ ಮಾಡಿತ್ತು. ರಾಜೀವ್ ಗಾಂಧಿಯವರಂತೂ 50% ರಿಸರ್ವೇಷನ್ನ ತೆಗೆದುಕೊಂಡು ಬಂದರು ಮಹಿಳೆಯರಿಗೋಸ್ಕರ. ನೋಡಿ, ಇಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತೆ. ನಾನು ಅಭಿನಂದಿಸ್ತೀನಿ ಮೋದಿಯವ್ರನ್ನ. ಯಾಕಂದರೆ ಇಂದಿರಾ ಗಾಂಧೀಜಿಯವರು ಉಳುವವನೇ ಹೊಲದ ಒಡೆಯ ಅಂತ ಆವಾಗ ತಗೊಂಡು ಬಂದರು. ಅದು ಶಕ್ತಿ, ಅದು ಒಂದು ಬಹಳ ದೊಡ್ಡ ಧೈರ್ಯ ಬೇಕು ಆ ರೀತಿ ಮಾಡಿ. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದರು. ರಾಜೀವ್ ಗಾಂಧಿಯವರು 18ನೇ ವಯಸ್ಸಿಗೆ ಮತದಾನದ ಹಕ್ಕನ್ನು ತೆಗೆದುಕೊಂಡು ಬಂದರು. ಅದಕ್ಕೂ ದೊಡ್ಡ ಶಕ್ತಿ ಬೇಕಾಗುತ್ತೆ. ಹಾಗೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಏನೆಲ್ಲ ಒಳ್ಳೆಯದಾಗಬೇಕು ಅದರಲ್ಲೂ ಈಗ ಮೋದಿಯವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಾನು ಶ್ಲಾಘಿಸ್ತೀನಿ.